ಸೀನಪ್ಪ ಸುವರ್ಣ 79 ಇಯರ್ದಾರು 79 ವರ್ಷೋಡು ತುಳುಲಿಪಿ ಎಕ್ಸಾಮ್ ಬರೀತಾರೆ ಎಂಚಾಂಡ್ ಎರಡನೇಕೇನ್ಗ ತುಳು ಭಾಷೆ ಕಲ್ಪಿಟ್ಟು ಅದು ನನಗೆ ನಿವೇದಿರ್ತೇನೆ ಅದಕ್ಕೆ ಸರಿಯಾದ ಇಲ್ಲಡೆ ನನ್ನ ಮಗಳು ಶುರು ಮಾಡ್ತಾರೆ ಅದಂಥದ್ದು ಎಂಕಲ ಒಂದು ಅಕ್ಷರ ನನಗೆ ಆಸಕ್ತಿ ಬರ್ತದೆ ಅದಕ್ಕೆ ಸರಿಯಾದ ಊರೇ ಉಳ್ಳೇ ಪುಷ್ಪಾಮ ಟೀಚರ್ ಅಂತ ಆ ಒಂದು ಕ್ಲಾಸ್ ಬರೆಯೋಡು ಬಂದ ಮತ್ತು ಬರೆಯದೆ ಭಾರಿ ಖುಷಿ ಎಕ್ಸಾಮ್ ಎಂಚಾಂಡ್ ಎಕ್ಸಾಮ್ ನಾಯಕ ಇಜಿತ್ತನೆ ತೊಂದರೆ ಈಸಿ ಇರ್ತದೆ ಅದು ಎಂಕಲಕ್ಕೆ ಒಂದು ದೇಹೋಡು ಒಂದು ಗಡಿಬಿಡಿ ಉಂಟು ಎಕ್ಸಾಮ್ ಬಂದಿನ ಒಂದು ಮಂಡಡು ಉಂಟು ಅವೇ ಒಂದು ಮಗ ಈಗ ಪ್ರಶ್ನೆ ಪತ್ರಿಕೆ ಏತು ವರ್ಷ ಆಯ್ಬೇಕು ಎಕ್ಸಾಮ್ ಬರೀ ಏನು ಎಲ್ಲ ಶಾಲೆ ಏನು ಹೆಚ್ಚು ಶಾಲೆಯಲ್ಲಿ ಹೆಚ್ಚು ಕಲ್ತಿದ್ವಿ ಪ್ರಾಥಮಿಕ ಶಿಕ್ಷಣ ಮಾತ್ರ ಅಲ್ಲ ಆ ಪೊತ್ತು ಸಾಧಾರಣ ಎಲ್ಪ ವರ್ಷ ಅಲ್ಲ ಎಲ್ಪ ವರ್ಷ ಪಿರಾ ಬರೀತೀನಿ ಇತ್ತೆ ಎಕ್ಸಾಮ್ ಬರೆಯೋದು ಟಿಕಿಟ್ ಬರೆಯೋದಿಲ್ಲ ಸ್ವಲ್ಪ